ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸ್ಪೀಕರ್ ಆದ ನಂತರ ಇವ್ರನ್ನ ಮಾತಾಡಿಸಿರಲಿಲ್ಲ. ಮೊದಲ ಒಂದು ರಿಯಾಕ್ಷನನ್ನು ಕೇಳಬೇಕು. ಒಂದು ಸರ್ಕಾರ ರಚನೆ ಮಾಡಿದ್ದೀರಿ, ಸ್ಪೀಕರ್ ಆಗಿದ್ದೀರಿ, ಅಧ್ಯಕ್ಷರು ಅನ್ನುವಂಥ ನೆಲೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ. ಸ್ಪೀಕರ್ ಆಗಿರೋದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ಅತ್ಯಂತ ಸಂತೋಷ ಇದೆ. ಅತ್ಯಂತ ಸಂತೋಷದಿಂದ ಮತ್ತು ಪ್ರಾಮಾಣಿಕತೆಯಿಂದ ಈ ಒಂದು ಸಂವಿಧಾನಬದ್ಧ ಮತ್ತು ಸಂಸದೀಯ ನಿಯಮಕ್ಕೆ ಅನುಗುಣ ನಡೆಯುವಂಥ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಒಂದು ತನ್ನ ಕೆಲಸ ಕಾರ್ಯ ಏನಿದೆ ಅದನ್ನು ಪ್ರಾಮಾಣಿಕತೆಯಿಂದ ಮಾಡಿ ಬಹುಶಃ ಆ ಒಂದು ಪೀಠಕ್ಕೆ ಗೌರವ ತರುವಂಥದ್ದು ಮತ್ತು ನಮ್ಮ ಜಿಲ್ಲೆಯದೇ ಆಗಿದ್ದಂತಹ ವೈಕುಂಠ ಬಾಲಿಕರಿರಲಿ, ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ದಂಥ KS ಹೆಗ್ಡೆ ಇರಲಿ, ಯಾವ ಗೌರವ ತಂದಿದ್ದಾರೆ ಆ ಗೌರವ ತರಲಿಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೇನೆ. ಅದಕ್ಕೆಲ್ಲರ ಮಾರ್ಗದರ್ಶನ ಆಶೀರ್ವಾದ ಅತ್ಯಗತ್ಯ. ಒಂದು ಅಧಿವೇಶನವನ್ನು ಮುಗಿಸಿದ್ದೀರಿ. ಒಂದು ಅಧಿವೇಶನ ಹೇಗಾಯಿತು? ಒಂದು ಅಧಿವೇಶನ ಭಾಳ ಚೆನ್ನಾಗಿ ಆಯಿತು. ನಾನು ನಿಭಾಯಿಸುವ ಜೊತೆಯಲ್ಲಿ ಪರಸ್ಪರ ಆಡಳಿತ ಪಕ್ಷದ ಸದಸ್ಯರು ಇವತ್ತು ಆ ಚರ್ಚೆ ಮಾಡುವ ಜೊತೆಯಲ್ಲಿ ನಾನು ಕೂಡ ಸ್ವಲ್ಪ ಮಟ್ಟಿನ ಪರಿಪಕ್ವ ಅಂತ ಅವಕಾಶ ಮಾಡಿಕೊಂಡಿದ್ದೆ. ನಾನು ನಡೆಸುವ ಜೊತೆಯಲ್ಲಿ ನಾನು ಕೂಡ ಸ್ವಲ್ಪ ಕಲಿಬೇಕಾಗ್ತದೆ, ಅದನ್ನು ನಾನು ಕಲ್ತ್ಕೊಂಡಿದ್ದೇವೆ. ಗುರಿಕಾರ್ರೆ ಅನ್ನುವಂಥದ್ದಾಗಿ ತುಳುವಿನಲ್ಲಿ ಮಾತಾಡಿ ಒಂದಷ್ಟು ತುಳುನಾಡಿನವರ ಮೆಚ್ಚುಗೆಗೆ ಪಾತ್ರ ಆಗಿದ್ದೀರಿ. ತುಳು ಅಂತಂದಾಗ ನಿಮಗೆ ಏನು ನೆನಪು ಬರುತ್ತೆ? ನಿಮ್ಮ ತಲೆಯಲ್ಲಿ ಮುಂದಿನ ಒಂದು ತುಳುವಿನ ಬಗ್ಗೆ ನೀವು ಏನೇನು ಮಾಡಬೇಕು ಅಂತಿದ್ದೀರಿ? ನೋಡಿ, ತುಳು ಭಾಷೆಗೆ ಸಂಬಂಧಪಟ್ಟಾಗೆ ನಮಗೆ ಅತ್ಯಂತ ಗೌರವ ಇದೆ. ಒಂದು ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಬಹುಶಃ ನಾವು ಬ್ಯಾರಿ ಮಾತಾಡ್ಬೋದು, ಇನ್ನೊಬ್ಬರು ಹಿಂದೂ ಸೋದರರು ತುಳು ಮಾತಾಡ್ಬೋದು, ಕ್ರಿಶ್ಚಿಯನ್ ಸೋದರ ಕೊಂಕಣಿ ಮಾತಾಡೋದು. ನಮ್ಮ ಮನೆ ಹೊರಗೆ ಬಂದ ತಕ್ಷಣ ನಮ್ಮಲ್ಲಿ ಕನ್ನಡ ಕಡಿಮೆ, ನಾವೆಲ್ಲರೂ ಕೂಡ ಮಾತಾಡೋದು ಯಾವುದು ಅಂತ ಹೇಳಿದರೆ ತುಳು ಭಾಷೆಯನ್ನು ಮಾತ್ರ ಮಾತಾಡೋದು. ಇದು ಇಲ್ಲಿ ಅಲ್ಲ, ನೀವು ಅಮೆರಿಕ ಹೋದರೂ ಕೂಡ ಕಂಡ ತಕ್ಷಣ ಆಟೋಮೆಟಿಕ್ಕಾಗಿ ಭಾಷೆ ಬರುವುದೇ ಅದು. ಭಾಷೆ ಅಂತ ಹೇಳಿದರೆ ಒಂದು ಮಾತಾಡುವಂಥ ಒಂದು ಭಾಷೆ ಮಾತ್ರ ಅಲ್ಲ, ಅದು ಆಚಾರ ವಿಚಾರಗಳು, ಸಂಸ್ಕೃತಿಗಳು, ವೇಷಭೂಷಣಗಳು, ಊಟದೊಂದು ವ್ಯವಸ್ಥೆ. ಸೊ ಈ ತುಳುನಾಡಿಗೆ ವಿಶೇಷವಾದ ಒಂದು ಗೌರವ ಮತ್ತು ಸಂಸ್ಕೃತಿ ಇದೆ. ನಾವು ಇವತ್ತು ಏನೇ ಆಗಿದ್ದರೂ ಕೂಡ, ಅದು ಯಾವುದೇ ಜಾತಿ ಯಾವುದೇ ಮತವಾಗಿದ್ದರೂ ಕೂಡ ನಾವೆಲ್ಲ ತುಳುನಾಡಿನ ಹೆಮ್ಮೆಯ ಮಕ್ಕಳಂತೇಳಿ ಯಾರಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತುಳುನಾಡಿನ ಸಂಸ್ಕೃತಿ ಅದು ಪ್ರತಿಯೊಬ್ಬರು ಕೂಡ ಬಂದು ವ್ಯಕ್ತಿತ್ವದಲ್ಲಿ ನೆಲೆ ನಿಂತಿದೆ, ಅದು ನಮ್ಮಲ್ಲಿ ಕೂಡ ಇದೆ. ಮತ್ತು ನೋಡಿ, ಕಳೆದ ಸಾವಿರಾರು ವರ್ಷಗಳಿಂದ ಯಾವುದೇ ಒಂದು ಲಿಪಿ ಅಂತ ಇಲ್ಲದೆ ಸಾವಿರಾರು ವರ್ಷಗಳಿಂದ ಬರೀ ಬಾಯಿ ಮಾತಿನಿಂದಾಗಿ ಒಂದು ಭಾಷೆ ಅದರ ಐಡೆಂಟಿಟಿಯನ್ನು ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದ್ದರೆ ಅದು ತುಳು ಭಾಷೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಲಿಪಿ ಬಂತು, ಸಾವಿರಾರು ವರ್ಷಗಳು ಲಿಪಿ ಇರಲಿಲ್ಲ, ಆದರೂ ಕೂಡ ಆ ಭಾಷೆಯ ಅಸ್ತಿತ್ವ ಉಳಿಸಿಕೊಂಡು ಬಂದಿದೆ. ಬರೀ ಬಾಯಿ ಮಾತಾಡಿಕೊಂಡು ಶತಮಾನಕ್ಕೆ ಅದು ವರ್ಗಾಯಿಸಿಕೊಂಡು ನಮ್ಮೆಲ್ಲ ಹಿರಿಯರು ನಮಗೆ ಕೊಟ್ಟಂಥ ದೊಡ್ಡ ಮಟ್ಟದ ಒಂದು ಆಸ್ತಿ ಸಂಪತ್ತಾಗಿದೆ. ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ಭವಿಷ್ಯದ ಪೀಳಿಗೆ ಅದನ್ನು ಬಿಟ್ಟುಕೊಡೋ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ. ಸರ್, ಏನು ಮನೆ ಪರಿಚಯದಾಗ ಸೇರಿಸೋಡು ಅತಂದಾಂಡ ಕರ್ನಾಟಕದ ರಾಜ್ಯದ ರಾಜ್ಯ ಭಾಷೆ ಅವಡು ಬಂದ ಬಗ್ಗೆ ನಿಖಲ್ ಭಾರಿ ಚರ್ಚೆ ಮಲ್ದಾರೆ. ಇತ್ತೆ ತುಳುಟೆ ದಾಯಗೇಂಡ ಬಂಡ ನಮ್ಮ ತುಳುಟು ಪಾತೆರು ಒಂದು ಬಂದ್ಪನಿತ್ತವು ತುಳುತ ಜನಕ್ಲೆಗ್ಲ ತುಳುಟೇ ಗೊತ್ತಾವಡ ಬಂದ್ಮಗೆ ಇತ್ತೆ ನಿಖಲ್ನ ಮಾತೆರ್ನ ಹೋರಾಟಕ್ಕೆ ಮಾತೆರ್ಲ ಒಟ್ಟು ಸೇರಿದು ಮಲ್ಪಡಪು. ಈ ಒಟ್ಟು ಸೇರ್ಸವನ ಇಂಚ ಹೋರಾಟ ಮಲ್ಪನ ಇಂಚ ಐತೆ ಈ ಸುಮಾರು ವರ್ಷದಿಂದ ತನ್ನ ಕೆಲವು ದಶಕದಿಂದ ಇಂದುವೇ ಒಂದುಂಡು 8ನೇ ಪರಿಚಯ ಸೇರ್ಸಾವ್ಡು ಏಪ 8ನೇ ಪರಿಚಯಗೂ ಸೇರ್ಪಡೆ ಆಪಣೆ ಗೊತ್ತುಜ್ಜಿ ಐಕೆ ಇಡೀ ವಿಷಯ ದೇಶ ಮಟ್ಟದ ತೀರ್ಮಾನ ಐಕೆ ಬಹುಶಃ ಇನ್ನಿ ರೆಸಲ್ಯೂಷನ್ ಮತ್ತು ತುಂಬ ನಮ್ಮ ಕಡ್ಪುಟ್ಟ ವಿಚಾರ ಉಂಡು. ఆయన 2ನೇ ಭಾಷೆ ಅದನ್ನು ಜೊತೆ ಬಂದು ನಮ್ಮ ಬಲವಾಯಿನ ಒತ್ತಡಲ್ಲ ಉಂಡು. ಮೋಹನ್ ಆಳ್ವೇರು ಲಾಸ್ಟ್ ಟೈಮ್ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ನಮ್ಮ ಊರ್ದಾರೆ ಆದಿತ್ಯರು ಮೋಹನ್ ಆಳ್ವೇರು ಕಮಿಟಿ ಮಾಡ್ತಿದ್ದ. ಮೋಹನ್ ಆಳ್ವೇರು ಜನವರಿ 1ಕ್ಕೆ ರಿಪೋರ್ಟು ಕೊಡ್ತೇರು. ಆಯ್ನಾದ ಬೇಗ ಅಪ್ಪಗನೆ ಮಲ್ತಂದ್ರೆ ಅವು ಮಸ್ತ್ ಪ್ರಯೋಜನ ಆಯ್ತು. ಊರ ದಕ್ಕಲಿಗೆ ಅದಿಪ್ಪನ ವಿಚಾರ ಪೂರ ಗೊತ್ತಿಪ್ಪುಂಡು. ಇತ್ತೆ ಕೊಪ್ಪಳದಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ ಸಚಿವರು ಆದಿತ್ಯರು ಅಡು ಪೂರ ಹಿಂಗೆ ವಿಷಯ ಪಾತಿರದ ಮುರಾನಿ ಹಿಂಗೆ ಪೂರ ತುಳುನಾಡಿನ ಪೂರ ಶಾಸಕರು ಒಟ್ಟಾದು ನಾನು ಸಭಾಧ್ಯಕ್ಷ ಸ್ಥಾನ ತಿಳ್ಕೊಂಡು ఆయన ಪಾತ್ರ ಮಲ್ಪೋಡು ನಮ್ಮ ಕೇನೊಂದ ఆయన ದುಂಬ ದಿನ ನಾನು ಮೀಟಿಂಗ್ಲಿ ಎತ್ತದು ನಾನು ಅಧಿಕಾರಿ ನಾಲ್ಕು ಚರ್ಚೆ ಮಲ್ತದ್ದು ఆయన ಎಂಚ ಮಲ್ಪೋಯಿ ಐದು ದಾದ ಸಮಸ್ಯೆ ಹಂಗೆ ಚರ್ಚೆ ಮಲ್ತದ್ದು ಎಂಕ್ಲೇನ ಮಲ್ಲ ಆಶಯದಾದ ಬಂಡ ನಿನ್ನ ಒಂಜಿ ರಾಜ್ಯ 2ನೇ ಭಾಷೆ ಬಂಡ ಆಯ್ತು ಪ್ರಯೋಜನದಾದ ಬಂಡ ಹಿಂಗೆ ಊರ್ಲ ಪಾತ್ರ ಅವಕಾಶ ಇಂತಿಕ್ಕೊಂಡು ಅವೆಲ್ಲ ಪ್ರಯತ್ನಗಳು ಮಲ್ಪುವ. ಓಕೆ, ಇವರು ಸಭಾಧ್ಯಕ್ಷರು ಅಂಚರ್ದಾದ ಇರ್ನವಿತ್ತು ಜಾಸ್ತಿ ಒಂಜಿ ನಿರೀಕ್ಷೆ ಉಂಟು ಅಂದು ಎನ್ನ ನಿರೀಕ್ಷೆ ಬುಕ್ಕ ಎನ್ನ ವಿಚಾರಧಾರೆಯಲ್ಲಿ ಪನ್ಪುಣ್ಯ ಮಸ್ತ್ ಅವಕಾಶ ಉಂಡು, ಅದಕ್ಕೆ ಕೊಂಚ ಮಹತ್ವ ಉಂಡು. ಒಟ್ಟೆ ಸದನ ಆಯ್ತ ನಿರ್ಣಯ
ದೆತ್ತನೋಡಪ್ಪ ವಿಚಾರ ಹೆಂಗೆ ಪಣ್ಣಲ್ಲಿ ಐತೆ ಮಂತ್ರಿಗಳ ನಿಂಚ ಮಲ್ಪೊಡು ಪಣ್ಣಲ್ಲಿ ಅಂತಿಮమైన ಒಂದು ತೀರ್ಮಾನ ಸದನನೇ ಏನು ತೀರ್ಮಾನ ಮಲ್ಪೊಂಡಿದ್ದೀನಿ ಐಕೆ ಬರೋ ಹೆಂಗೆ ಪ್ರಯತ್ನ ಮಲ್ಪುವ ಸರ್ ಐತೆ ಒಂಚೂರು ರಾಜಕೀಯ ವರ್ಗ ಸರ್ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹೇಗೆ ಸಜ್ಜಾಗ್ತದೆ? ನಾನು ಇವತ್ತು ಸಭಾಧ್ಯಕ್ಷ ಸ್ಥಾನ ಯಾಕೆ ವಹಿಸಿಕೊಂಡಿದ್ದೇನೆ ಆಗ ನಾನು ಎಲ್ಲ ರಾಜ್ಯಕ್ಕೆ ಪಕ್ಷದ ರಾಜೀನಾಮೆ ಕೊಟ್ಟಿದ್ದೇನೆ. ನಾನೀಗ ಕಾಂಗ್ರೆಸ್ ಪಕ್ಷದ ನಾನು ಸದಸ್ಯನೂ ಅಲ್ಲ, ನಾನು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ನಾನು ರಾಜ್ಯಕ್ಕೆ ಅವಾಗ ಏನು ನಡೆದ್ರೆ ನನಗೆ ಗೊತ್ತೇ ಇಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲ, ಮರೆತು ಬಿಟ್ಟಿದ್ದೇನೆ. ಈಗ ನಾನು ಲೋಕಸಭೆ ವಿಚಾರ ಮರ್ತೋಗಿದೆ ಎಲ್ಲ ಏನು ಯಾವುದು ರಾಜ್ಯಕ್ಕೆ ಮರೆತು ಬಿಟ್ಟಿದ್ದೇನೆ. ಸರ್ ಉಡುಪಿಯಲ್ಲಿ ಒಂದು ಗಲಾಟೆ ಆಗ್ತಾ ಇದೆ, ಅಲ್ಲಿ ಯಾವುದು ಹೇಳಿದೆ ಅಲ್ಲ, ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ಸಂವಿಧಾನ ಮತ್ತು ನಿಯಮಾವಳಿ ಏನಿದೆ ಅದನ್ನು ಮಾತ್ರ ನಾನು ಕಲಿತುಕೊಂಡಿದ್ದೇನೆ ಹೊರತು ಅದು ಬಿಟ್ಟು ತಲೆಯೆಲ್ಲ ಆಫ್ ಮಾಡಿಬಿಟ್ಟಿದ್ದೇನೆ, ಸ್ವಿಚ್ ಎಲ್ಲ ಆಫ್ ಆಗಿದೆ ಎಲ್ಲ. ಉಡುಪಿದು ಗಲಾಟೆ ಅಥವಾ ಉಡುಪಿಯ ಗೊಂದಲಗಳ ಬಗ್ಗೆ ನೋಡಿ, ಶಾಂತಿ ಪ್ರೀತಿ ಸೋದರ ಸಮಾಜ ನಿರ್ಮಾಣ ಮಾಡಬೇಕು ಅಷ್ಟೇ. ಇನ್ನೆಲ್ಲ ಕೂಡ ಸರ್ಕಾರ ಅದನ್ನೆಲ್ಲ ನೋಡಿಕೊಳ್ತದೆ. ಯಾವುದೇ ಒಂದು ವಿಚಾರ ಕೂಡ ನಾವು ಸೋದರ ಪ್ರೀತಿ ವಿಶ್ವಾಸ ಏನಾಗಬೇಕು. ನಾವೊಂದು ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೆ ಬರಬೇಕು. ಸಮಸ್ಯೆ ಹುಡುಕುವಂಥ ವ್ಯಕ್ತಿತ್ವ ಯಾರು ಕೂಡ ಬರಬಾರ್ದು. ಅಷ್ಟೇ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತುಳುವಿನ ಬಗ್ಗೆ ಇರ್ಬೋದು, ವಿಧಾನಸಭೆಯ ಕಾರ್ಯಕಲಾಪಗಳ ಬಗ್ಗೆ ಇರ್ಬೋದು, ಜೊತೆಗೆ ಸ್ಪೀಕರ್ ಆಗಿ ಆ ಒಂದು ಹುದ್ದೆಯನ್ನು ನಿಭಾಯಿಸುವುದರ ಬಗ್ಗೆಯೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಕುಶಲಪ್ಪ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉಜಿರೆ.